ಪರ್ಪಿನ ನೀರಿದ ಸಮಸ್ಯೆದ ಶಾಶ್ವತ ಪರಿಹಾರಕ್ಕೆ ಬೋಡಾದು 18 ಲಕ್ಷ ಲೀಟರ್ ನೀರು ಸಂಗ್ರಹದ ಟ್ಯಾಂಕ್ದ ನಿರ್ಮಾಣ ಕಾಮಗಾರಿಗೆ ಸೋಮೇಶ್ವರ ಪುರಸಭಾ ವ್ಯಾಪ್ತಿದ ಬಗಂಬಿಲಡು ಶಾಸಕರು ಸನ್ಮಾನ್ಯ ಸಭಾ ಅಧ್ಯಕ್ಷರು ಯುಟಿ ಖಾದರ್ ಐತಾರ ಕಾಂಡೆ ಚಾಲನೆ ಕೊರಿಯರು. ಕುಡ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಡು ಪರ್ಪಿ ನೀರಿದ ಸಮಸ್ಯೆ ಪರಿಹಾರಕ್ಕೆ ಎರಡನೇ ಹಂತದ ಕಾಮಗಾರಿಯಾದ ಸೋಮೇಶ್ವರ ಪುರಸಭಾ ವ್ಯಾಪ್ತಿದ ಬಗಂಬಿಲಡು 18 ಲಕ್ಷ ಲೀಟರ್ ನೀರು ಸಂಗ್ರಹದ ಟ್ಯಾಂಕ್ ನಿರ್ಮಾಣಕ್ಕೆ ಯೋಜನೆಲು ಆತದು. ಇದೇ ಕಾಮಗಾರಿಗೆ ವಿಧಾನಸಭಾ ಅಧ್ಯಕ್ಷರು ಸನ್ಮಾನ್ಯ ಯುಟಿ ಖಾದರ್ ಐತಾರ ಕಾಂಡೆ ಚಾಲನೆ ಕೊರಿಯರು. ಪರ್ಪಿ ನೀರಿದ ಸಮಸ್ಯೆಗೆ ದುಂಬುದ 5 ವರ್ಷಡು ಶಾಶ್ವತವಾದ ಪರಿಹಾರ ಒದಗಿಸಿದಂಡ ಕ್ಷೇತ್ರಕ್ಕೆ ಕಾರದಿ ಪೂಜೆಯಿಂದ ಪಡೆದಿತ್ತೆ. ಪಂಡಿ ಪಾತ್ರ ಪ್ರಕಾರ ಪರ್ಪಿ ನೀರು ಸಮಸ್ಯೆ ಪರಿಹಾರಕ್ಕೆ ಎರಡನೇ ಹಂತದ ಕಾಮಗಾರಿಗೆ ಮುಖ್ಯಮಂತ್ರಿಗಳು 300 ಕೋಟಿ ರೂಪಾಯಿ ಅನುದಾನ ಒದಗ್ಯಾರ ಉಳ್ಳರು. ಅಂಚಾದು ದುಂಬುದ ದಿನಕ್ಲೆಡು 24 ಗಂಟೆ ನಿರಂತರ ಪರ್ಪಿ ನೀರಿದ ಯೋಜನೆ ಪೂರ್ತಿಯಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯರೇಂದೇನು ಉದಿಪನ ಮನ್ಪರ ಉಳ್ಳೇರು ಪಡೆದು ಯುಟಿ ಖಾದರ್ ತೆರಿಪಾಯರು. ಕಳೆದ ಚುನಾವಣಾ ಸಂದರ್ಭದಲ್ಲಿ ನಾನು ಜನಸಾಮಾನ್ಯ ಬಳಿಗೆ ಹೋದಾಗ ನನ್ನ ಪರವಾಗಿ ನಮ್ಮ ಸನ್ಮಿತ್ರರು ಮನೆ ಬಾಗಿಲಿಗೆ ಹೋದಾಗ ನನ್ನ ಪರವಾಗಿ ಒಂದು ಮಾತನ್ನು ಕೊಟ್ಟಿದ್ದರು. ಇಡೀ ಕ್ಷೇತ್ರ ಉದ್ದಗಲಕ್ಕೂ ಮುಂದಿನ 5 ವರ್ಷದ ಒಳಗಡೆ ನಾವು ಶಾಶ್ವತವಾಗಿ 24 ಗಂಟೆ ಕುಡಿಯುವ ನೀರಿನ ಯೋಜನೆಯನ್ನು ನಾವು ರೂಪಿಸ್ತೇವೆ. ಇದರಲ್ಲಿ ಏನಾದರೂ ನಮಗೆ ಆಗದಿದ್ದಲ್ಲಿ ಮುಂದಿನ ವರ್ಷ ನಿಮ್ಮ ಹತ್ರ ಬರುವುದಿಲ್ಲ ನಮ್ಮ ಮಾತನ್ನು ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೆ. ಇದೇ ಮಾತನ್ನು ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಹೋಗಿ ಇದನ್ನು ಪ್ರಸ್ತಾವನೆ ಮಾಡಿ ನನ್ನ ಕ್ಷೇತ್ರ ಜನಸಾಮಾನ್ಯರಿಗೆ ಕುಡಿಯುವ ನೀರಿಗೆ ಸಂಬಂಧಪಟ್ಟ ಯೋಜನೆಗೆ ಅನುದಾನ ಮತ್ತು ಬೇಕಂತ ಹೇಳಿದಾಗ ಎರಡದಂಥ ಯೋಜನೆಗೆ ಸುಮಾರು 300 ಕೋಟಿ ರೂಪಾಯಿ ಅನುದಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿ ನಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಪ್ರಥಮವಾಗಿ ಇವತ್ತು ಸೋಮೇಶ್ವರ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಜನಕ್ಕೆ ಆಲೋಚನೆ ಇರ್ಬೋದು, ನೀರೆಲ್ಲಿಂದ ಬರ್ತದೆ ಇಷ್ಟು ದೊಡ್ಡ ಟ್ಯಾಂಕಿಗೆ 18 ಲಕ್ಷ ಲೀಟರ್ ಟ್ಯಾಂಕಿಗೆ ನೀರೆಲ್ಲಿಂದ ಬರ್ತದೆ ಅಂತೇಳಿ. 18 ಲಕ್ಷ ಅಲ್ಲ, ಉಳ್ಳಾಲಕ್ಕೆ 70 ಲಕ್ಷದಲ್ಲಿ ಟ್ಯಾಂಕ್ ನಿಮ್ಮ ಎಲ್ಲ ಪ್ರದೇಶದ ಟ್ಯಾಂಕ್ಗಳಿಗೆ ನೇರವಾಗಿ ತುಂಬೆ ಡ್ಯಾಮಿಂದ ನೀರು ತಗೊಂಡು ಬಂದು ನಾವು ಕೊಣಾಜೆಯಲ್ಲಿ ಅದನ್ನು ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಮಾಡಿ ಅಲ್ಲಿಂದ ನೇರವಾಗಿ ಬಹುಶಃ ಈ ಟ್ಯಾಂಕಿಗೆ ಮುಟ್ಟಿಸಿ ಈ ಟ್ಯಾಂಕಿಂದ ಎಲ್ಲ ಮನೆಗಳಿಗೆ ಅದನ್ನು ವಿಸ್ತಾರ ಮಾಡೋದು ಯೋಜನೆ ಹಮ್ಮಿಕೊಂಡಿದ್ದೇವೆ. ಇದು ನಾವು ಬರೀ ಸೋಮೇಶ್ವರ ಗ್ರಾಮಕ್ಕೆ ಮಾತ್ರ ಮಾಡಿದ್ದಲ್ಲ, ಈ ಕ್ಷೇತ್ರದ ಎಲ್ಲ ಗ್ರಾಮಗಳಿಗೂ ಎಲ್ಲರ ನಗರ ಪ್ರದೇಶ ವ್ಯಾಪ್ತಿ ಕೂಡ ನಾವು ಈ ಕೆಲಸವನ್ನು ಇವತ್ತು ಗ್ರಾಮ ಕಾರ್ಯಗಳನ್ನು ಕೈಗೆತ್ತಿಕೊಳ್ತೇವೆ. ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗೆ ಬಂದು ಗ್ರಾಮೀಣ ಮಟ್ಟ ಅಭಿವೃದ್ಧಿಯ ಯೋಜನೆಗೆ ಚಾಲನೆ ಕೊಡಲಿಕ್ಕೆ ಇವತ್ತು ಇದ್ದಾರೆ. ಈ ಒಂದು ಟ್ಯಾಂಕಿಂದ ಇವತ್ತು ಸುಮಾರು ಇಡೀ ನಮ್ಮ ಗ್ರಾಮ, ಯಾಕಂತ ಹೇಳಿದರೆ ಯಾವ ಪ್ರದೇಶದಲ್ಲಿ ಹೈಟ್ ಬರ್ತದೆ ಅಲ್ಲಿಂದಲೇ ಟ್ಯಾಂಕ್ ನೀರು ಗ್ರಾವಿಟಿ ಮುಖಾಂತರ ಹೋಗುವಂಥದ್ದು. ಆ ನೀರಿನ ಮೇಲಿಂದ ಬಂದ ಫೋರ್ಸ್ ಮುಖಾಂತರ ಇಡೀ ಕೆಳಗೆ ಹೋಗಬೇಕು. ಅದಕ್ಕಾಗಿ ಈ ಜಾಗ ಇವತ್ತು ಸೆಲೆಕ್ಟ್ ಮಾಡಿರುವಂಥದ್ದು. ಅದು ಸಂಪೂರ್ಣವಾಗಿ ಇವತ್ತು ಇಲ್ಲಿಂದ ಟ್ಯಾಂಕಿ ಅಲ್ಲಿಂದ ಬಂದ ನೀರು ಟ್ಯಾಂಕಿಗೆ ಬಿದ್ದು ಇಲ್ಲಿಂದ ನೇರವಾಗಿ ಮನೆಗೆ ಪೈಪ್ ಕನೆಕ್ಷನ್ ಮಾಡುವಂಥ ಯೋಜನೆ ಕೂಡ ಇವತ್ತು ಹಮ್ಮಿಕೊಂಡಿರುವಂಥದ್ದು. ಆದ ಕಾರಣ ಇದು ಬಹುದಿನಗಳ ಮತ್ತು ಇತಿಹಾಸದ ಪುಸ್ತಕದಲ್ಲಿ ಬರೆದಿಡುವಂಥ ಒಂದು ಕೆಲಸ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ನನಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಮೂಡ ಅಧ್ಯಕ್ಷರು ಸದಾಶಿವ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಮೇಶ್ ಶೆಟ್ಟಿ ಬೋಳಿಯಾರ್, ಮಾಜಿ ಅಧ್ಯಕ್ಷರು ಹರ್ಷರಾಜ್ ಮುದ್ಯ, ಜಿಲ್ಲಾ ಕಾಂಗ್ರೆಸ್ ವಕ್ತಾರರು ದಿನೇಶ್ ಕುಂಪಲ, ಸೋಮೇಶ್ವರ ಪುರಸಭಾ ಸದಸ್ಯರು ಮೋಹನ್ ಶೆಟ್ಟಿ ಕುಂಪಲ, ಮಾಲತಿ ಜಯ ಪೂಜಾರಿ, ಮಾಜಿ ಸದಸ್ಯರು ಬಶೀರ್ ಮುಂಡೋಳಿ, ಕೋಣಾಜೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಶೌಕತ್ ಅಲಿ, ಮುಖಂಡರು ನವೀನ್ ಬಗಂಬಿಲ, ರೆಹಮಾನ್ ಕೋಡಿಜಾಲ್, ಸಲಾಂ ಉಚ್ಚಿಲ್, ರಾಘವ ರೋಚಿಲ್ ಇಂಜಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿತೇರು.